ಮಂಗಳೂರು ಕೋಡಿಕಲ್ ನಾಗಬನದ ಕಲ್ಲನ್ನ ಎಸೆದಿರುವ ಕಿಡಿಗೇಡಿಗಳನ್ನ ಬಂಧಿಸದೇ ಇರುವ ಪೊಲೀಸ್ ಕ್ರಮವನ್ನ ಖಂಡಿಸಿ ಇಂದು ಕೋಡಿಕಲ್ನ ನಾಗಬನದ ಬಳಿ ಶ್ರೀ ನಾಗಬ್ರಹ್ಮ ದೈವಗಳ ಸೇವಾ ಸಮಿತಿ ಕೋಡಿಕಲ್ ಇದರ ವತಿಯಿಂದ ಪ್ರತಿಭಟನೆ ನಡೆಯಿತು. ಇಲ್ಲಿನ 13 ನಾಗರ ಕಲ್ಲಿನಲ್ಲಿ ಒಂದು ಬಿಂಬವನ್ನ ಕಿಡಿಗೇಡಿಗಳು ಎಸೆದು ಅಪವಿತ್ರಗೊಳಿಸಿದ್ರು. ಘಟನೆ ನಡೆದು ಇಷ್ಟು ದಿನ ಸಂದ್ರೂ ಕೂಡ ಇನ್ನು ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ. ಆರೋಪಿಗಳನ್ನ ಬಂಧಿಸಲು ವಿಳಂಬ ಯಾಕೆ ಅಂತ ಸ್ಥಳಕ್ಕಾಗಮಿಸಿದ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರನ್ನ ಇಲ್ಲಿನ ಭಕ್ತ ಸಮುದಾಯದ ಮುಖಂಡರು ಪ್ರಶ್ನಿಸಿದ್ರು. ಆರೋಪಿಗಳನ್ನ ಬಂಧಿಸುವುದಾಗಿ ಹೇಳಿಕೆ ನೀಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಅವರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರನ್ನ ಆಗ್ರಹಿಸಿದ್ದಾರೆ. ಅಲ್ಲದೆ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ದೈವಸ್ಥಾನದ ಮೇಲೂ ಕಿಡಿಗೇಡಿಗಳ ಕೃತ್ಯ ಹೆಚ್ಚಾಗ್ತಾ ಇದೆ, ಅಪವಿತ್ರಗೊಳಿಸಲಾಗ್ತಾ ಇದೆ ಅಂತ ಶರಣ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ವೈ ಭರತ್ ಶೆಟ್ಟಿ, ಡಿಸಿಪಿ ಹರಿರಾಮ್ ಶಂಕರ್ ಸಹಿತ ಹಲವು ಮಂದಿ ನಾಯಕರು ಸ್ಥಳದಲ್ಲಿದ್ದರು. ಘಟನಾ ಸ್ಥಳದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗು ಕ್ರಮ ಕೈಗೊಂಡಿದ್ರು. ಇನ್ನು ನಾಗವನದ ಮುಂಭಾಗದಲ್ಲಿ ಭಕ್ತರು ಹನುಮಾನ್ ಚಾಲಿಸಾ ಸಹಿತ ಭಜನೆ ಹಾಡುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಇನ್ನು 24 ಗಂಟೆಗಳ ಒಳಗೆ ಅಂದ್ರೆ ನಾಳೆ ಸಂಜೆಯ ಒಳಗೆ ಆರೋಪಿಗಳನ್ನ ಬಂಧಿಸದೇ ಇದ್ದಲ್ಲಿ ಸೋಮವಾರ ಕೋಡಿಕಲ್ ಬಂದ್ಗೆ ಕರೆ ನೀಡಲಾಗಿದೆ. बलराम अंजनी पुत्र पवन सुत राम। भारत माता की बोलो, भारत माता की धिक्कार धिक्कार हिंदू विरोधी धिक्कार 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 हिंदू विरोधी धिक्कार धिक्कार ಪತ್ತೆ ಮಾಡೋದು ನಮ್ಮ ಉದ್ದೇಶ. ನೀವೆಲ್ಲ ಸಹಕಾರ ಮಾಡಿ. ಮತ್ತು ನಿಮಗೆ ಎಷ್ಟು ನಾಗಬನ ಇರ್ಬೋದು, ದೇವಸ್ಥಾನಗಳು ಅದರಲ್ಲಿ ಎಷ್ಟು ವಿಶ್ವಾಸ ಇದೆ ಮತ್ತು ನಂಬಿಕೆ ಇದೆ ಅನ್ನೋದು ನಾನು ಲಾಸ್ಟ್ 8 ತಿಂಗಳು ನೋಡಿದ್ದೀನಿ. ಸಡನ್ನಾಗಿ ಬೇರೆ ಭಾಗದಿಂದ ಬಂದು ಇಲ್ಲೇನು ಗೊತ್ತಿಲ್ಲ ಅಂತ ಇರೋದೆಲ್ಲ ನಾವು ಸಾಕಷ್ಟು ಜನಸಾಮಾನ್ಯರು ಸರ್ ಒಂದೆರಡು ಘಟನೆ ಆದರೆ ತೊಂದರೆ ಇಲ್ಲ ಸರ್. ಇದು ಕಂಟಿನ್ಯೂ ಇದೇ ಒಂದು ವೇಳೆ ಚರ್ಚ್ ಆಗಿದ್ರೆ, ಮಸೀದಿ ಆಗಿದ್ರೆ ಏನಾಗ್ತಿತ್ತು ಸರ್? ಒಂದ್ಸಲ ಯೋಚನೆ ಮಾಡಿ ಸರ್. ಒಂದಲ್ಲಿ ಈ ಕಳ್ಳತನ ಮಾಡಲಿಕ್ಕೆ ಎದರ್ತಾರೆ, ಅದರ ಗೇಟಿನ ಒಳಗೆ ಹೋಗ್ಲಿಕ್ಕೆ ಎದರ್ತಾರೆ. ಅಂದರೆ ಇದು ಹಿಂದೂಗಳಿಗೆ ಹಾಗಾದ್ರೆ ಏನು ಬೇಕಾದರೂ ಮಾಡ್ಬೋದಾ? ಇದು ನಿಮ್ದು ಉತ್ತರ ನಮಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಕಳೆದ ಇದರಲ್ಲಿ ಕೂಡ ಇದೇ ರೀತಿ ನೀವು ಹೇಳಿದ್ದೀರಿ. ನಿಮ್ಮ ಮೇಲೆ ಅಲ್ಲ ನಾನು ಹೇಳ್ತಿರೋದು, ನೀವು ತನಿಖೆ ಸರ್, ನೀವು ತನಿಖೆ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈಗ ಎಲ್ಲ ಕೇಸ್ಗಳಲ್ಲೂ ನಾವು ಸೈಂಟಿಫಿಕ್ ಆಗಿ ಮತ್ತು ಟೆಕ್ನಿಕಲ್ ಆಗಿ ಹ್ಯೂಮನ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು, ನಿಮ್ಮಲ್ಲೇ ಎಷ್ಟೋ ಜನ ಇವಾಗ ಹಿಂದೆ ಕೂಳೂರ್ ಹತ್ರ ಆಯ್ತಲ್ಲ, ಅದು ಕೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಹಿಡಿದು ಸುತ್ತಮುತ್ತ ಅಕ್ಕಪಕ್ಕ ಮನೆಗಳಲ್ಲಿ ಯಾರು ಬರ್ತಾರೋ ಅಂತ ಪ್ರತಿಯೊಂದು ಯಾವ್ಯಾವ ರೀತಿ ಪತ್ತೆ ಮಾಡೋಕ್ಕಾಗುತ್ತೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಪತ್ತೆ ಆಗೋದಿಲ್ಲ. ಇದು ನಿಲ್ಬೇಕು ಇಲ್ಲಿ, ಇಲ್ಲಿಂದ ಮುಂದೆ ಇದು ಮುಂದುವರಿಸಬಾರ್ದು ಸರ್. ಅದಕ್ಕೋಸ್ಕರ ಕೂಳೂರು ಆಯಿತು ಸರ್, ಕೂಳೂರು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಪಣಂಬೂರು ಇದು ಹೇಳಿದ್ರೆ ನಾವು ಒಪ್ಪಿದ್ದೀವಿ, ಯಾರೋ ಒಬ್ಬ ಮಾನಸಿಕ ಮಾಡಿದ್ರೆ ಅಂತ ಹೇಳಿ ಆಯ್ತಪ್ಪ, ಮಾನಸಿಕ ಮಾಡಿರ್ಬೋದು ಅಂತ ಅಂದ್ಕೊಂಡ್ವಿ. ಆದ್ಮೇಲೆ ಅದು ಆಯ್ತು. ಅಧ್ಯಕ್ಷರು ನೋಡಿ ಪಾಪ ಕೂಗ್ತಾ ಇದ್ದಾರೆ, ಮೊನ್ನೆ ಕೇಳ್ತಾ ಇದ್ದಾರೆ, ನನಗೆ ನ್ಯಾಯ ಸಿಗಲಿಲ್ಲ, ಕೊಡ್ತಾ ಇಲ್ವ ಅಂತ ನಮ್ಮಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಾಲಯಕ್ಕೆ. ನಾವು ಮತ್ತೆ ಅವರಿಗೆ ಸೋಮವಾರದವರೆಗೆ ಟೈಮ್ ಕೊಟ್ಟಿದ್ವಿ. ಅದರ ಮಧ್ಯದಲ್ಲಿ ಇದಾಯ್ತು ಸರ್. ನಿರಂತರವಾಗಿ ಆಗ್ತಾ ಇದೆ ಅಂತ ಕೇಳಿದ್ರೆ ಇದು ನಮ್ಮನ್ನು ತಾಳ್ಮೆ ಪರೀಕ್ಷಿಸುವುದಾ ಅಥವಾ ನಾವು ಸುಮ್ಮನೆ ಕುತ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ, ಅಥವಾ ಇಲ್ಲಿ ಗಲಭೆ ಸೃಷ್ಟಿ ಮಾಡುವುದಾ, ಇದು ಯಾವುದು ಗೊತ್ತಾಗ್ತಿಲ್ಲ. ಹಾಗಾಗಿ ನೀವು ಇದಕ್ಕೆ ಸರಿಯಾಗಿ ಇದನ್ನು ಬಂಧನ ಮಾಡದಿದ್ರೆ, ಇದು ಯಾರು ಸರಣಿಯಾಗಿ ಯಾರು ಮಾಡ್ತಾ ಇದ್ದಾರೆ ಅವರನ್ನು ನೀವು ಪತ್ತೆ ಹಚ್ಚದಿದ್ರೆ ನಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾಂಕೇತಿಕವಾಗಿ ಇವತ್ತು ಕುತ್ಕೊಂಡಿದ್ದೇವೆ, ಇದನ್ನು ನಾವು ಮುಂದುವರಿಸ್ತೀವಿ ಸರ್. ಅದಕ್ಕೋಸ್ಕರ ಇಲ್ಲಿಂದ ತಮ್ಮನ್ನು ನಾವು ಹೋಗಲಿಕ್ಕೆ ಬಿಡುವುದಿಲ್ಲ. ನೀವು ಇದಕ್ಕೆ ಸ್ಪಷ್ಟವಾದ ಯಾರು ಅಂತ ಹೇಳಬೇಕು, ಮತ್ತು ಯಾಕೆ ಕಾರಣ ಅಂತೇಳಿ ತಾವು ಹೇಳಬೇಕು. ನಮಗೆ ನ್ಯಾಯ ಸಿಗಬೇಕು. ಹಾಗಾಗಿ ನಾವಂತೂ ಇಲ್ಲಿ ನಾವು ಹೋಗಿ ಎಲ್ಲರೂ ಸೇರಿದ್ದೇವೆ. ಇನ್ನೂ ಊರಿನವರು ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಸರ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್. ಗಣೇಶ್ ಹೇಳಿ, ಕೋಡಿಕಲ್ ನಾಗಬನದಲ್ಲಿ ಸರಿಸುಮಾರು ಕೆಲವು ದಿನಗಳ ಹಿಂದೆ ಏನೊಂದು ಕಿಡಿಗೇಡಿಗಳು ಅಲ್ಲಿನ ಒಂದು ನಾಗಬನದ ಕಲ್ಲನ್ನ ಕಿತ್ತೆಸಿದ್ದಾರೆ. ಈ ಸಂದರ್ಭದಲ್ಲಿ ಇದನ್ನ ಪ್ರತಿಭಟಿಸಿ ಹಲವಾರು ಹಿಂದೂ ಮುಖಂಡರು ಪ್ರತಿಭಟನೆ ನಡೆಸ್ತಾರೆ. ಇವತ್ತು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಏನಾಯ್ತು ಅಲ್ಲಿ, ಏನೇನು ಪ್ರತಿಭಟನೆ ನಡೆಸಿದ್ರು ಅಂತ? ಕೃಷಿ ಪ್ರಧಾನವಾದ ಸ್ಥಳಗಳಲ್ಲಿ ಅಂದ್ರೆ ಈ ಗದ್ದೆ ಬಯಲು ಪ್ರದೇಶದಲ್ಲಿ ಈ ನಾಗನ ಕಲ್ಲು, ಈ ನಾಗಬನ್ನ ಇಟ್ಟು ಆರಾಧಿಸ್ತಾರೆ. ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಶಕ್ತಿಗಳು ಈ ದೈವಗಳ ಅಂದ್ರೆ ಇದು ಕೊರಗಜ್ಜನ ಈ ದೈವಸ್ಥಾನದ ಈ ಕಾಣಿಕೆ ಡಬ್ಬೆಗೆ ಬೇಡವಾದ ವಸ್ತುಗಳನ್ನು ಹಾಕಿ ಸಮಸ್ಯೆ ಮಾಡಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 1-2 ತಿಂಗಳ ಇತ್ತೀಚಿನ ಇದರಲ್ಲಿ
ಈ ಬೈಕಂಪಾಡಿ ಹಾಗೂ ಕೋಡಿಕಲ್ ಭಾಗ ಕೂಳೂರು ಪ್ರದೇಶದಲ್ಲಿ ಆರಾಧಿಸುವ ನಾಗನ ಕಲ್ಲನ್ನು ಎಸೆದಿರುವುದು. ಅದೇ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಪತ್ತೆ ಹಚ್ಚುವಲ್ಲಿ ಸ್ವಲ್ಪ ಇಲಾಖೆ ಸ್ವಲ್ಪ ಹಿಂದೆ ಸರಿಸಿದೆ. ಹಾಗೆಯೇ ಬೈಕಂಪಾಡಿಯಲ್ಲಿ ನಾಗನ ಕಲ್ಲಿಗೆ ಹಾನಿ ಮಾಡಿದೆ ಆ ಮಾನಸಿಕ ವ್ಯಕ್ತಿಯನ್ನು ತೋರಿಸಿದ್ದಾರೆ ಇಲಾಖೆ. ಹಾಗಾಗಿ ಇಲ್ಲಿನ ಸ್ಥಳೀಯರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನೈಜ ಯಾರು ಆರೋಪಿ ಅನ್ನೋದು ಗೊತ್ತಿಲ್ಲ. ಓಕೆ ಗಣೇಶ್, ಈಗ ಅಲ್ಲಿ ಆ ಸ್ಥಳದಲ್ಲಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಬಂದಿದ್ದಾರೆ, ಡಿಸಿಪಿ ಹರಿರಾಮ್ ಶಂಕರ್ ಬಂದಿದ್ದಾರೆ, ಅದಕ್ಕಿಂತ ಮೇಗಿಲಾಗಿ ಕಮಿಷನರ್ ಕೂಡ ಈಗ ಅಲ್ಲಿ ಇದ್ದಾರೆ. ಅವರನ್ನ ಬೂತ್ತುವರೆದು ಏನು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಕಮಿಷನರ್ ಈಗ ಏನ್ ಭರವಸೆಯನ್ನ ನೀಡಿದ್ದಾರೆ, ಎಷ್ಟು ದಿನಗಳೊಳಗಾಗಿ ಅವರನ್ನೊಂದು ಬಂಧಿಸುವಂತಹ ಭರವಸೆಯನ್ನ ನೀಡಿದ್ದಾರೆ ಅಂತ? ಮುಖ್ಯವಾಗಿ ಇಲ್ಲಿನ ಸ್ಥಳೀಯರಿಗೆ ಈ ಹಿಂದೆ ನಡೆದ ಘಟನೆಯಲ್ಲಿ ಯಾರು ನೈಜ ಆರೋಪಿ ಎಂದು ತೋರಿಸಿದ್ದಾರೆ ಅದರ ಬಗ್ಗೆ ಇಲ್ಲಿನ ಸ್ಥಳೀಯರಿಗೆ ನಂಬಿಕೆ ಇಲ್ಲ. ಅದರ ಜೊತೆಗೆ ಇಂದು ಕೋಡಿಕಲ್ ಭಾಗದಲ್ಲಿ ಆಗಿರುವ ಘಟನೆ ಏನಿದೆ ಅಲ್ಲಿನ ಸ್ಥಳೀಯರ 10 ಸಂವತ್ಸರಿಗೆ ಸಂಬಂಧಪಟ್ಟಿದ್ದು. ಅವರ ಸ್ಥಳೀಯರ ಜೊತೆಯಲ್ಲಿ ಹಿಂದೆ ಕೋಡಿಕಲ್ಲಲ್ಲಿ ಕೋಟ್ಯಾನ್ ಕುಟುಂಬದವರು ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ನೈಜ ಆರೋಪಿಯನ್ನು ಇನ್ನೂ ಪತ್ತೆ ಹಚ್ಚಲಿಲ್ಲ. ಆದ್ರಿಂದ ಜನರು ತುಂಬಾ ಆಕ್ರೋಶಗೊಂಡು ಅಲ್ಲಿ ಪ್ರತಿಭಟಿಸಿದ್ದಾರೆ. ಹಾಗೆ ಏನು ಪೊಲೀಸ್ ಆಯುಕ್ತರು ಕೆಲವೊಂದು ಗಡುವು ಕೊಟ್ಟಿದ್ದಾರೆ, ಅಂದ್ರೆ ಸ್ವಲ್ಪ ದಿನಾವಕಾಶ ಬೇಕಂತ ಹೇಳ್ಕೊಂಡು. ಹಾಗಾಗಿ ಆದ್ರೆ ಇದರಲ್ಲಿ ಹಿಂದೂ ಸಂಘಟನೆ VHP ಮತ್ತೆ ಸ್ಥಳೀಯರೆಲ್ಲ ಒಪ್ಲಿಕ್ಕೆ ತಯಾರಿಲ್ಲ. ಆದಷ್ಟು ಬೇಗ ಹಿಂದೆ ಏನು ಫೋರ್ಸ್ ಹಾಕೊಂಡು ನೀವು ಸ್ಪೆಷಲ್ ಫೋರ್ಸ್ ಹಾಕೊಂಡು ಪತ್ತೆ ಹಚ್ಚಿದ್ರಿ ಅದೇ ರೀತಿಯಲ್ಲಿ ಈ ಸಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಪತ್ತೆ ಹಚ್ಚುವ ಕೆಲಸ ಮಾಡ್ಬೇಕು. ಆದ್ರೆ ಇದಕ್ಕೆ ಸಮಯಾವಕಾಶ ಕೊಡೋದಿಲ್ಲ. ಅಂದ್ರೆ ಒಂದು 24 ಗಂಟೆ ಗಡುವು ಕೊಟ್ಟೆ ಅದರೊಳಗೆ ಪತ್ತೆ ಹಚ್ಚಬೇಕು. ಇಲ್ಲವಾದಲ್ಲಿ ನಾವು ಸೋಮವಾರ ಒಂದು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಮಾಡಲು ತಯಾರಾಗಿದೆ. ಓಕೆ, ಒಟ್ಟು ಒಂದು ಘಟನೆ ನಡೆದು ಎಷ್ಟು ದಿವಸ ಆಯ್ತು ಗಣೇಶ್? ಅಲ್ಲಿ ಈಗ ನಾಗಬನದಿಂದ ಕಲ್ಲನ್ನ ಇದು ಕಿಡಿಗೇಡಿಗಳು ಕಲ್ಲನ್ನ ಎಸೆಯುತ್ತಾರೆ, ಎಷ್ಟು ದಿವಸ ಆಯ್ತು ಅಂತ? ಈ ಸ್ಥಳಗಳಿಗೆ ನಾಗರ ಬನ ಏನಿದೆ ಅಲ್ಲಿ ಹೆಚ್ಚಾಗಿ ನಾಗರ ಪಂಚಮಿಗೆ ಜನಸಾಮಾನ್ಯರು ಹೋಗಿ ಪ್ರಾರ್ಥನೆ ಮಾಡುದು ಸಹಜ. ಅದು ಬಿಟ್ಟು ತಿಂಗಳಿಗೊಮ್ಮೆ ಪಂಚಮಿ ಇಂಥ ಸಮಯದಲ್ಲಿ ಮಾತ್ರ ಬರುದು. ಹಾಗೆ ಈ ಪ್ರದೇಶದಲ್ಲಿ ಈ ನಾಗನಕಲ್ಲಿರೋ ಪ್ರದೇಶದಲ್ಲಿ ಸುತ್ತಮುತ್ತ ಮನೆಗಳು ಇರುವುದು ಬಹುತೇಕ ಕಡಿಮೆ. ಹಾಗಾಗಿ ಇನ್ನು ಮುಂಜಾನೆ ಸ್ಥಳೀಯರಲ್ಲಿ ಹೋಗಿ ಭೇಟಿ ನೀಡಿದಾಗ ಅಲ್ಲಿ ಕಲ್ಲು ಇರುವುದಿಲ್ಲ. ಈ 13 ಕಲ್ಲಲ್ಲಿ ಇಟ್ಟು ಆರಾಧನೆ ಮಾಡ್ತಿದ್ರು. ಅದ್ರಲ್ಲಿ ಒಂದು ಕಲ್ಲು ನಾಪತ್ತೆ ಆಗ್ತದೆ. ನೋಡುವಾಗ ಅದು ಪಕ್ಕದ ಅದೇ ವರಾಂಡದಲ್ಲಿ ಬಿದ್ದಿರುವುದು ಕಂಡು ಬಂದಿದೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಸಮಸ್ತ ಹಿಂದೂ ಸಮಾಜ ಇಲ್ಲಿಯ ಕೋಡಿಕಲ್ನ ಹಿಂದೂಗಳು ವಿರೋಧ ಮಾಡಿದ್ದೇವೆ. ಈಗಾಗಲೇ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಹಾಗಾಗಿ ಇದನ್ನು ಬಲವಾಗಿ ಖಂಡಿಸುತ್ತಾ ನಾನು ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ನಾಳೆ ಸಂಜೆ ಒಳಗಡೆ ಅಂದರೆ 24 ಗಂಟೆಯ ಒಳಗಡೆ ಆರೋಪಿಯನ್ನು ನೀವು ಬಂಧನ ಮಾಡದಿದ್ದರೆ ಸೋಮವಾರದಂದು ಕೋಡಿಕಲ್ ಭಾಗಕ್ಕೆ ನಾವು ಬಂದಿಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕರೆಕೊಟ್ಟಿದೆ. ಹಾಗಾಗಿ ಈ ಘಟನೆ ಇನ್ನು ಮುಂದೆ ಎಲ್ಲಿಯೂ ಆಗಬಾರ್ದು. ಈ ಆರೋಪಿಗಳನ್ನು ಪೊಲೀಸರು ಶೀಘ್ರವಾಗಿ ಪತ್ತೆ ಹಚ್ಚಬೇಕು ಎಂಬ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ನಾವು ಸೋಮವಾರ ದಿವಸ ಬಂದ್ಗೆ ಕರೆ ಕೊಡ್ತಾ ಪೊಲೀಸರ ಮೇಲೆ ನಾವು ಒತ್ತಡನ ತಂದಿದ್ದೇವೆ. ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಇಡೀ ಫೋರ್ಸನ್ನು ಹಾಕಿ ಕೆಲವು ವಿಷಯಗಳಲ್ಲಿ ಪೊಲೀಸ್ ಸರ್ಕಾರದ ಸಮಸ್ಯೆ ಬಂದಾಗ ಕೆಲವು ಕಾವೂರಿನಲ್ಲಿ ಒಂದು ಸ್ಟ್ಯಾಬ್ ಕೇಸ್ ಆದಾಗ ಇಡೀ ಫೋರ್ಸನ್ನು ಹಾಕಿ ಅದನ್ನು 7-15 ದಿನದೊಳಗೆ ಸರಿ ಮಾಡಿದರು. ಅದೇ ರೀತಿ ಇಡೀ ಪೊಲೀಸ್ ಫೋರ್ಸನ್ನು ಹಾಕಿ ಅದು ಇದು ಭಾಳ ಮುಖ್ಯವಾದ ವಿಷಯ. ಇದು ಜನರ ಮನಸ್ಸಿಗೆ ಘಾಸಿ ಮಾಡಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬಿರುಕು ಬಿಡಿಸುವಂಥ ಪ್ರಯತ್ನ ಸಹ ಆಗ್ತಾ ಉಂಟಂತ ಮೇಲ್ನೋಟಕ್ಕೆ ತೋರ್ತದೆ. ಎಲ್ಲ ನಮ್ಮ ಬೇರೆ ನಂಬಿಕೆಗಳ ಸ್ಥಾನಗಳೇನಿದೆ, ಬೇರೆ ಮತಗಳ ಸ್ಥಾನ ಏನಿದೆ, ಅಲ್ಲೇನಾದರೂ ಈ ರೀತಿಯ ವ್ಯವಸ್ಥೆ ಆಗಿದ್ದರೆ ಖಂಡಿತ ಇಷ್ಟರೊಳಗೆ ದೊಡ್ಡ ರೀತಿಯಲ್ಲಿ ಗಲಾಟೆ ಆಗ್ತಾಯಿತ್ತು. ಹಿಂದೂಗಳ ಮನಸ್ಸಿಗೆ ಭಾವನೆಗಳಿಗೆ ಧಕ್ಕೆ ಬರುವಂಥ ಕೆಲಸ ಮಾಡಿದ ಕಾರಣ ಹಿಂದೂಗಳು ಬಹಳ ಸಹಿಷ್ಣುಗಳು, ನಾವು ತೊಡ್ಕೊಳ್ತೇವೆ. ಆದರೆ ನಮಗೂ ಸಹ ಒಂದು ಲಿಮಿಟ್ ಉಂಟು. ಸರ್ಕಾರ ನಮ್ಮದಿರಲಿ, ನಾವು ಆಡಳಿತ ಪಕ್ಷದಲ್ಲಿ ಏನೇ ಇರಲಿ, ನಮ್ಮ ಹಿಂದೂಗಳ ಮನಸ್ಸಿಗೆ ಅಥವಾ ಭಾವನೆಗಳಿಗೆ ಧಕ್ಕೆ ಬಂದಾಗ ಸರ್ಕಾರ ಒಂದು ಮತ್ತೊಂದು ಇದನ್ನು ನೋಡುವಂಥ ಪ್ರಶ್ನೆ ಇಲ್ಲ. ಅವರಿಗೆ ಒಂದು ವಿಷಯಗಳನ್ನು ನಾವು ಕಮಿಷನರ್ ಹತ್ರ ತಿಳಿಸಿದ್ದೇವೆ. ಧರ್ಮದ ಪರವಾಗಿ ಹೋರಾಟ ಮಾಡುತ್ತಿರುವಂಥ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದವರು ಯಾವ ರೀತಿಯ ಡಿಸಿಷನ್ನ ತೆಗಿತಾರೆ ನಾಳೆ 15 ನಾಳೆ ಸಾಯಂಕಾಲದ ನಂತರ, ಅದಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿ